ಭಾರತಗ ಯುವ ಸಮುದಾಯನೇ ಸಂಪತ್ತಾದಿತದ ಈ ಸಮುದಾಯ ಮನಸ್ಸು ಮಲ್ತಂಡ ದೇಶದ ಬರಗಾಲವು ಪೂಜಿ ದೇಶನು ಪರಮ ವೈಭವ ಕೊನೆ ಯುವ ಸಮುದಾಯ ದುಂಬಾವಡಾತನ ಪಡೆದು ಗುರುಪುರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮಿಗಳು ಆಶೀರ್ವಚನದ ಪಾತ್ರ ಪಂಡಿರು. ಕುರ್ನಾಡು ಫ್ರೆಂಡ್ ಸರ್ಕಲ್ ಬೊಕ್ಕ ಮಹಿಳಾ ಸಂಘ ಬೋಡ್ಲಿ ಪರ್ವದ ಸಂಭ್ರಮಡುಂಡು ಇನ್ನಿತ ಅಂಗವಾದ ನಿರ್ಮಾಣವಾಯಿನ ಸಭಾಭವನ ಕುರ್ನಾಡು ಹೂವಿನ ಕೊಪ್ಪಳಡು ಸೋಮವಾರ ಉದಿಪನಾಂಡು ಗುರುಪುರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲು ತುಡರ್ ಅರ್ಲಾದ್ ನಾಮಫಲಕ ಅನಾವರಣ ಮಲ್ಪನ ಮೂಲಕ ಕೆಎಫ್ಸಿ ಸಭಾಭವನನು ಉದಿಪನ ಮಲ್ತಿದೆ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಕಚೇರಿಯನ್ನು ರಿಬ್ಬನ್ ಕತ್ತೆಯದು ಉದಿಪನ ಮಲ್ತೇರು. ಶ್ರೀ ಪ್ರದೀಪ್ ಶೆಟ್ಟಿ ಕುರ್ನಾಡು ಕೆಎಫ್ಸಿ ದಕ್ಲೆಗ್ ಕೊಡುಗೆಯಾದ ಕೊರ್ನ ಸೇವಾರಥ ಆಂಬ್ಯುಲೆನ್ಸ್ಗೆ ಸ್ಥಳೀಯರು ವಿಠಲ್ ಶೆಟ್ರು ಚಾಲನೆ ಕೊರಿಯರು. ಅವಿರ್ದುವ ಕಾಡಿನ ಮಲ್ತಿನ ಸಭೆಲೆಸುಗು ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲು ಚಾಲನೆ ಕೊರ್ದು ಇನಿ ದೇಶ ಸುಭಿಕ್ಷದೆಡೆಗೆ ಪೋಂದುಂಡು ಇಂಚಿನ ಪೊರ್ತುಡು ಹಿಂದೂ ಸಮಾಜ ಒಗ್ಗಟ್ಟಾದು ಬಚ್ಚೆಲ್ನು ಬುಡ್ದು ಸ್ವಾರ್ಥಲ್ನ ತ್ಯಾಗ ಮಲ್ಪಡಾತಂಡು ಜಾತಿ ಪನ್ಪಿನವು ಜೀವನದ ವ್ಯವಸ್ಥೆ ಮಾತ್ರ ಇಂದು ಆಧಾರ್ ಕಾರ್ಡ್ ಇಲ್ಲಾಗ ಸೀಮಿತ ಮಲ್ತದು ಹಿಂದೂ ಸಮಾಜ ದುಂಬು ಪೋಡಾತನ ಪಂಡದು ಆಶೀರ್ವಚನದ ಪಾತ್ರ ಪಂಡೇರು. ಅಂಚ ಬಂದು ನಮ್ಮನೊಂಜಿ ಇರಾದೆ ಎತ್ತನಿ ಈ ದೇಶ ಒಂಜಿ ಸದ್ಬುದ್ಧಿದ ದೇಶ ಒಂದು ಸದೃಢ ದೇಶ. ಈ ದೇಶ ಸಮೃದ್ಧಿ ಡಿಪೋಡು ಎಂಕಲ್ಲ ಪನ್ಪುನ ಒಂಜಿ ಹೆಮ್ಮೆ ಆ ಸ್ವಾಭಿಮಾನ ನಮಗೆ ಇತ್ತೆ ಗೊತ್ತಾಪುಂಡು. ಈ ದೇಶದ ಸಮೃದ್ಧಿದಾದ ಈ ದೇಶದ ಸ್ವಗತದಾದ ಅವು ನಮಗೆ ಗೊತ್ತಾಪುಂಡು. ಕಲ್ವೇರಿಯರು ಸುಬಗೆರೆಯರು ಕಲ್ವೇರ್ ಮಾಂತೆ ಮಾರ್ಗೋಡು ಅಂತೇರು ಶುರುವಾತೇರು ಸುಬಗೆರು ಮಾಂತ ಇಲ್ಲಾಡು ಪೊರ್ಲೊಡು ತೂವಂದುಲ್ಲೇರು ಉಂದುಲ ಒಂಜಿ ಕಾಲ ತಮಾರಯ ಅಂದು ಇಂಚಿತ್ತಿನ ಒಂಜಿ ಸನ್ನಿವೇಶದ ಕಾಲಘಟ್ಟಡು ನಮ್ಮ ಉಲ್ಲ. ಆ ಕಾರಣಕ್ಕೋಸ್ಕರ ಈ ವೇದಿಕೆ ಅಂತೂನಾಗ ಎಂಕ ನೆನಪಾಯಿನ ಒಂದೊಂದು ಕಿನ್ನೆ ಹಿಂದೂ ಸಮಾಜೋತ್ಸವ ಅಂತ ಆತ ಪೊರ್ಲ ಗಂಟೆಡು ಕುರ್ನಾಡು ಫ್ರೆಂಡ್ ಸರ್ಕಲ್ದ ಜವನೇರು ಹಿರಿಯಾಕಲು ಕಿರಿಯಾಕಲು ಮಂತ ಸೇರಿದು ಈಟ್ ಪೊರ್ಲ ಗಂಟೆದ ಸಮಾರಂಭ ಆಯೋಜನೆ ಮಾಡ್ತಿದ್ದಾರೆ. ಇಂಚಿತ್ತಿನ ಒಂಜಿ ಪೊರ್ಲ ಗಂಟೆದ ಸಮಾರಂಭಡು ನಮ್ಮ ಮಂತ ಉಲ್ಲ. ಭಾರತ್ ಸ್ವಾಭಿಮಾನ್ ಪತಂಜಲಿ ಯೋಗ ಸಮಿತಿದ ಉಪಾಧ್ಯಕ್ಷರು ಡಾಕ್ಟರ್ ಜ್ಞಾನೇಶ್ವರ್ ನಾಯಕ್ ಪಾತ್ರರಂದು ವೇದಿಕೆಡು ಒಟ್ಟಿಗೆ ಉಪ್ಪುನಕ್ಲು ಮಾತ್ರ ದೋಸ್ತಿಲತ್ತು ಸೋತಿನಪ್ಪಗ ಗೆಂತಿನಪ್ಪಗ ಒಟ್ಟಿಗೆ ಉಪ್ಪುನಕ್ಲು ನಿಜವಾಯಿನ ದೋಸ್ತಿಯಲ್ಲು ಪಂಡ ತಿರುಪಾಯರು. ಎಲ್ಲ ವೇದಿಕೆಗಳಲ್ಲಿ ಈ ಸಂಘಟನೆ ಅಧ್ಯಕ್ಷರು ಮುಂದಿನ ಸಾಲಿನಲ್ಲಿ ಇರ್ತಾರೆ. ಇಲ್ಲಿ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ರಂಜನ್ ಬಾಬು ಅವರು ಮತ್ತು ನಮ್ಮ ಪ್ರದೀಪ್ ಕುಮಾರ್ ಅವರು ಹಿಂದುಗಡೆ ಕೂತ್ಕೊಂಡಿದ್ದಾರೆ. ಇದು ಒಂದು ಈ ಸಂಘಟನೆಯ ಒಂದು ಶಕ್ತಿ, ಎಲ್ಲರ ಒಂದು ಅವರ ಮೇಲಿರುವಂಥ ಅಭಿಮಾನ ಅಂತ ಕಾಣಿಸುತ್ತೆ. ನಾವು ಯಾಕೆ ಹೀಗೆ ಹೇಳ್ತೇನೆ, ಎಲ್ಲರಲ್ಲೂ ತಲ್ಲಣ ಇದೆ. ಇವತ್ತು ಶ್ರೀಮಂತರಿಗೂ ತಲ್ಲಣ, ದುಡ್ಡೆಲ್ಲಿಡುವುದು ಅಂತೇಳಿ, ಬಡವನಿಗೂ ದಾರಿದ್ರ್ಯದ ಚಿಂತೆ, ಮಕ್ಕಳಿಗೂ ಕಲಿಯುವ ಚಿಂತೆ, ಎಲ್ಲರಿಗೂ ಅವರವರ ಚಿಂತೆಯಲ್ಲಿ ಮುಳುಗಿದ್ದಾರೆ. ಆದರೆ ಅನಾರೋಗ್ಯ ಬಂದಾಗ ಮಾತ್ರ ಎಲ್ಲರಿಗೂ ಒಂದೇ ಚಿಂತೆ, ನನ್ನ ಜೊತೆಗೆ ಯಾರು ಅಂತ. ಅಂಥ ಸಮಯದಲ್ಲಿ ಈ KFC ಅನ್ನುವಂಥ ಒಂದು ಸಂಸ್ಥೆ ಇವತ್ತು ನಾನು ಜೊತೆಗಿದ್ದೇನೆ ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಆ್ಯಂಬುಲೆನ್ಸನ್ನು ಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ಸಾಧನೆ. ಈ ಪೊರ್ತು ಕಟ್ಟಣದ ಇಂಜಿನಿಯರ್ ಶ್ರೀ ರಮೇಶ್ ಭಂಡಾರಿ, ಯೋಗ ಗುರು ಶ್ರೀ ಜಗದೀಶ್ ಶೆಟ್ಟಿ ವಿಜಯ್ ಮೊಕ್ಲೆಗ್ ಮಾನಾದಿಗೆ ಸಂದಾಯರು ಮಂಚಿನ ಬುನ್ನೆರೆಗೆ ಉಡಲ್ ದಿಂಜಿನ ಸಲ್ಮೆ ಸಂದೈತ ಒಂತೊಂದಲ್ಲ ವ್ಯಕ್ತಿಯಾದ ಜನಮನ್ನಣೆಗೆ ತಂದು ಜನಮಾನಸಡು ಬಿಜೈಜ ಜಗದೀಶಣ್ಣೆ ಪಂಡದೆ ಪುದರಾತಿನಾರ್ ಸಮಾಜ ಸೇವೆ ಬೊಕ್ಕ ಯೋಗ ಕಾರ್ಯಕ್ಷೇತ್ರಡ್ ತನ್ನನ್ನು ತಾನು ಸಂಪೂರ್ಣವಾದ ತೊಡಗಿಸ ಒಂದು ಅಪೂರ್ವ ಯೋಗ ಸಾಧಕರಾದ ತಿತ್ತುನಂಚಿನ ಸೇವೆಗೆ ಯೋಗ ಸಿಂಧೂರ, ಯೋಗ ಧ್ರುವತಾರೆ, ಯೋಗಾಚಾರ್ಯ, ಯೋಗ ತಪಸ್ವಿ, ಯೋಗ ಸಂಜೀವಿನಿ, ಮಂಗಳೂರಿನ ರಾಮದೇವ್ ಆದರ್ಶ ಯೋಗ ಶಿಕ್ಷಕ ಪನ್ಪುನಂಚಿನ ಪುದರ್ ಪಡೆಯಂದಿರು ಇಂಬರು ಮನ್ಪುನಂಚಿನ ಉಚಿತ ಶಿಬಿರದ ಮುಖಾಂತರ ಜನಕಲ ಕೈರಂಗಳ ಪುಣ್ಯಕೋಟಿ ನಗರ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರು ಶ್ರೀ TG ರಾಜಾರಾಮ್ ಭಟ್ರು ಗುರ್ಕಾರ್ನು ವಹಿಸಿದ್ದರು.
ಕುರುನಾಡು ಫ್ರೆಂಡ್ಸ್ ಕ್ಲಬ್ ನಡೆದುಕೊಂಡ ಹಾದಿಯನ್ನು ಒಮ್ಮೆ ನಮ್ಮ ಸಮಾಜದ ಬಗ್ಗೆ ಬಿಡಿಸಿಟ್ಟು ಕೇವಲ ಕಬಡ್ಡಿ ಆಡುವುದಕ್ಕೆ ಅಂತ ಆರಂಭ ಆದ ಈ ಕ್ಲಬ್ ಕೇವಲ ಆಟೋಟ ಚಟುವಟಿಕೆಗಳಿಗೆ ಮೀಸಲಾಗಿರುವ ಒಂದು ಯೋಚನೆ ಮಾಡಿದ ಈ ಕ್ಲಬ್ ಕೇವಲ ಆಟೋಟ ಚಟುವಟಿಕೆಗೆ ಮೀಸಲಾಗಿ ಇರಿಸಿಕೊಳ್ಳದೆ ತನ್ನೆಲ್ಲ ಚಟುವಟಿಕೆಗಳನ್ನು ಈ ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ನೀವು ಮಾಡಿದ್ದೀರಿ. ಆ ಸಮಾಜ ಕಟ್ಟುವ ಕೆಲಸ ನೀವೇನು ಮಾಡಿ ನಿಮಗೆ ನಾನು ಈ ಸಮಾಜದ ಒಬ್ಬ ಸದಸ್ಯನಾಗಿ ನಿಮಗೆ ಶಿರಬಾಗಿ ಕೈ ಮುಗಿದು ಧನ್ಯವಾದ ಹೇಳಿಕೆ ಇಚ್ಛೆ ಮಾಡ್ತೇನೆ. ಪ್ರದೀಪ್ ಶೆಟ್ಟಿ. ನ್ಯಾಯವಾದಿ ಶ್ರೀಮತಿ ಆಶಾ, ಕುರ್ನಾಡು ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀ ನವೀನ್ ಕುಮಾರ್ ಪಾದಲ್ಪಾಡಿ, ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಬಂಟ್ವಾಳ ಬಿಜೆಪಿ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಶೆಟ್ಟಿ ಸಜಿಪ, ಕುರ್ನಾಡು ಶ್ರೀ ಆದಿಮಾಯೆ ನಾಗಬ್ರಹ್ಮ ದೇವಸ್ಥಾನದ ಶ್ರೀ ರಮೇಶ್ ಕುಮಾರ್, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಶೈಲಜಾ ಹೇಮನಾಥ್ ಮಿತ್ತಕೋಡಿ, ಉದ್ಯಮಿಲು ಸರ್ವಶ್ರೀ ಭಗವಾನ್ ದಾಸ್ ಭಂಡಾರಿ ಬೋಳಿಯಾರ್, ಜಗದೀಶ್ ಆಳ್ವ ಕುವೆತಬೈಲ್, ದತ್ತಾತ್ರೇಯ ಯಕ್ಷಗಾನ ಬೊಕ್ಕ ಭಜನಾ ಮಂಡಳಿದ ಅಧ್ಯಕ್ಷರು ಶ್ರೀ ನಾಗರಾಜ್ ಭಟ್ ಕಟ್ಟೆಮಾರ್, ಇಂಜಿನಿಯರ್ ಶ್ರೀ ಸುರೇಶ್ ಕೊಂಡೆ, ಸತೀಶ್ ಸಪಲ್ಯ ದೊಂಬೆಡಗುತ್ತು, ರಾಜಶೆಟ್ಟಿ ಕುರ್ನಾಡ್, ಸಂತೋಷ್ ನಾಯಕ್ ಬೋಳಿಯಾರ್, ಉದ್ಯಮಿಲು ಸತೀಶ್ ಕುಲಾಲ್ ಚೇಡೂರು, ವಿಜೇಶ್ ನಾಯಕ್ ನಾರ್ಯ ನಡಿಗುತ್ತು, ಕುಂಟಾಲಗಿರಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಸೂರ್ಯನಾರಾಯಣ ಭಟ್, ಯುವ ಉದ್ಯಮಿ ಶ್ರೀ ಪ್ರಶಾಂತ್ ಗಟ್ಟಿಕೊಲ್ಯ, ಇಂಚಿತಿ ಪ್ರಮುಖರು ಮಲ್ಲವಿನೆರಾದು ಲಿಸ್ಟ್ ಪಾಲ್ಪಡೆದು ಶುಭ ಹಾರೈಸಿದರು. ಸಂಘದ ಅಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಶೆಟ್ಟಿ ಕುರ್ನಾಡ್, ಗೌರವ ಅಧ್ಯಕ್ಷರು ಶ್ರೀ ಎ ರಂಜನ್ ಬಾಬು, ಮಹಿಳಾ ಘಟಕದ ಗೌರವ ಅಧ್ಯಕ್ಷರು ಶ್ರೀಮತಿ ಲೋಲಾಕ್ಷಿ ಎಸ್ ಶೆಟ್ಟಿ, ಅಧ್ಯಕ್ಷರು ಸರಿತಾ ಪಿ ರೈ ಕುರ್ನಾಡ್ ಲೇಸ್ತ ಮುತಾಲಿಕೆಡಿತ್ತೇರು. ಶ್ರೀ ಸುರೇಶ್ ಕುಮಾರ್ ಪ್ರಾರ್ಥನೆ ಪಂಡೇರು, ಶ್ರೀ ಪ್ರವೀಣ್ ಸಪಲ್ಯ ಕುರ್ನಾಡ್ ಸಭೆ ನೆತ್ಕೊಂಡೇರು, ಶ್ರೀ ರಾಜೇಶ್ ಶೆಟ್ಟಿ ಪಜ್ಜೀರ್ ಗುತ್ತು ಪ್ರಸ್ತಾವನದ ಪಾತ್ರ ಪಂಡೇರು, ಶ್ರೀ ವಿಜಯ್ ಶೆಟ್ಟಿ ಸಭೆ ಸುಧಾರಿಕೆ ಮಲ್ತೇರು, ಶ್ರೀ ಮೋಕ್ಷಿತ್ 12 ಮನೆ ಸೊಲ್ಮೆ ಸಂದಾಯರು.